ಹೆಚ್ಚು ಸುತ್ತಿರುಗಿದ್ರು ನೀವು ಸುಮ್ಮನೆ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ನವರಾತ್ರಿ ಅಲ್ಲ, ನಾ ಹೇಳಿ ಸರಿ ಮಾಡಿ. ನೀವು ತಿರುಗಿದ್ದು ಎಂತ ಆಯ್ತು ಗೊತ್ತಾ? ಇದು ದೇವಿ ಮಾತಿನ ಮೈಸಾಸುರ ಬಂದ ಶುರುವಾಗಲೇ ಸಭೆಯೆಲ್ಲ ಕೆಲಸ ಮಾಡಿ ಕೊನೆಯ ಶೈಲಿ ನಾನು ನನ್ನ ಮಗಳು ಒಂದು ಬಿಟ್ಟೆ ಅಂತಂದ್ರೆ ಎಲ್ಲಿ ಹೋಗಿ ಅಂತ ಗೊತ್ತಾಗಬಾರ್ದು. ನೀವು ಯಾಕೆ ಅದೆಲ್ಲ ಹೋದ್ರೆ ನನ್ನ ಮಗಳನ್ನು ಸರಿ ಮಾಡುವ ಅಂದ್ರೆ ಕುಂತೆ ಇನ್ನೊಬ್ಬಳು ಮಗಳು ಯಾಕೆ ಕೊಂದ್ರಿ? ಯಾರು ಕೊಂದದ್ದು? ಕೊಂದದಲ್ಲವೇ ಅಲ್ಲ, ಅವಳ ಮೇಲಿರುವ ಆತ್ಮ ಬಿಟ್ಟು ಹೋಗಿದೆ. ಈಗ ಹಾಗಾದ್ರೆ ಅವಳು ಪಂಚಾನು ಬರಲಿಲ್ಲ, ಮೂರ್ಛ ಹೋದದ್ದು. ಅವಳನ್ನು ನಾನು ಎಬ್ಬಿಸ್ತೇನೆ. ಓನಿಪಿ ಚೇತನಗೊಂಡು ಒನಿಪೆ ಚೇತನಗೊಂಡು ಮಾತ್ರ ಅಲ್ಲ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. ಹಾಗಾಗಿ ಯಾವುದೋ ಪ್ರೇತವೋ ಭೂತವೋ ಹಿಡ್ಕೊಂಡಿದ್ದೆ, ಒಂದು ಸರಿ ಮಾಡಿ ಕೊಡ್ತೀರಾ? ಕಣ್ಣು ಚಿತ್ತಕ್ಕೆ ಬೆಳೆದು ಹೊಮ್ಮಲಿ ಮಾಡಬೇಕು ನೀಯೇ. ಶಕ್ತಿಯನ್ನು ಹೊರಗಾಕಿದ್ದು ನಾನು ಅದನ್ನ ಇಟ್ಕೊಂಡು ತಿರ್ಸಿದ್ದು ನೀರೇ ಬರ್ಬೇಕು. ಮುತ್ತದೆ ಕೇಳಿದ್ರೆ ನಾನೆಂತ ಸಾಯುದು? ಸಖಿ ನೋಡಿ, ಜಾಗ್ರತೆ ಮಾಡ್ಕೊಳ್ಳಿ. ಒತ್ತಾಯ ನಾನು ನಿಂತ್ಕೊಳ್ಬೇಕು. ಕರೆಯುವುದು ಒಂದು ಅರ್ಥ,
ನಾನ್ ಸರಿ ಮಾಡ್ತೇನೆ. ಅಲ್ಲ ಅದಕ್ಕೆ ಕರ್ಕೊಂಡು ಬಂದೆ ನಾನು. ಮೀನಾ ಮೀನಾ ಮೀನಿಲ್ಲಿ ನೀನಲ್ಲೋ ನಾನಲ್ಲೇ. ಓಣ ನೀನ್ ಮಾತಾಡ್ಲಿಕ್ಕೆ ಅಂತ ವಿಷಯ ಇಲ್ವ? ಇದ್ರಲ್ಲ ನೀನು ನಾನಲ್ಲೇ ಬೆಳಗ್ಗೆ ಮಾಡ್ತೇನೆ ಅಂತ. ಅಲ್ಲ ಮತ್ತೆ ಎಂತ ಉಂಟ? ಮತ್ತೆ ನೀನು ನೀನು ನಾನು ನಾನು ಮತ್ತೆ ನೀನಿಲ್ಲಿ ನಾನು ಇಲ್ಲಿ ಮತ್ತೆ ಅಲ್ಲಿ ಅದು ಬಿಟ್ಟೆ. ಯಾಕೆ? ಯಾರಿಗೆ ಬೇಕು ಮಾರೆ ಕಿರಿಕಿರಿ? ಇದು ರಗಳೆ ಇಲ್ಲ. 12ವರೆಗೆ ಮುಗಿಸಿ 2 ಗಂಟೆ ಮನೆಗೆ. ಯಾವ್ದು ಎಷ್ಟೊತ್ತಿಗೆ ಮನೆಗೆ? ಇವತ್ತು ಹೋಗುವ ಲಕ್ಷಣ ಕಾಣುವುದಿಲ್ಲ. ಇದು ಇದು ಅದೇ ಇದು ಅದೇ ಎಂತದ್ದು ಇದು 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 ಇದು? ಅದೇ ಅದೇ ಅದು ಇದೆ. ಅಲ್ಲ ಅದೇ ಎಂತದ ಸಂಬಂಧ? ಹೌದು ಹೌದು ಕೋಳಿ ಮರಿ ಅದು? ಅಲ್ಲ ಇದು ಇವಳು ಅವಳೆ 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 ಅಲ್ಲಿ ನೋಡಿದವಳೆ ಹೌದೌದು ಅವಳೆ ಅವಳೆ ಅಲ್ವಾ? ಹೌದೌದು ವೆಚ್ಚಲಬೇಕು ಗುಂಡಿ ಹಾಕು ನಿನ್ನ ಕಾರ್ಯಕ್ಕೆ. ಅಲ್ವಾ? ಅಂದೇ ಹೇಳಿದ್ದೆ ಅವಳ ಪೂರ್ಣ ವಿಳಾಸವನ್ನು ಕೇಳಿಕೊಂಡು ಬಾ ಎನ್ನುವ ಹಾಗೆ. ಮತ್ತೆ ನೀನು ಹೇಳಿದ್ದಲ್ಲ ಇವತ್ತು ಹೌದೌದು ಅಲ್ಲಿರ್ತಾಳೆ ಇವಳು ಹೋಗುವಂತ. ಅಲ್ವಾ? ಆ ಕಾರ್ಯಕ್ಕೆ ಮೆಚ್ಚಲೇಬೇಕು. ಹೌದೌದು ಹೆಚ್ಚುವರಿ ಆ ಕಡೆ ತಕೊಳ್ಳಿ. ಪರವಿಹಾರಕ್ಕಿಂದ ಬಂದವಳು ನಾನು. ಈ ಕ್ಷಣ ನಿಮ್ಮನ್ನು ಕಂಡೆ. ಈ ಹಿಂದೆ ಮಾಡಿದಂತಹ ಉಪಕಾರವನ್ನು ಯಾವತ್ತೂ ಮರೆಯುವುದಿಲ್ಲ. ಹೌದಾ? ನನ್ನ ಪ್ರಾಣವನ್ನು ರಕ್ಷಣೆ ಮಾಡಿದವರು ತಾವು. ಪ್ರಾಣ ರಕ್ಷಣೆ ಏನೋ ಸರಿ, ಉಪಕಾರ ಸ್ಮರಣೆ ಏನೋ ಸರಿ, ಅದಿರಲಿ. ಆವತ್ತೇ ನಿನ್ನನ್ನು ಕಂಡಾಕ್ಷಣದಲ್ಲಿ ಮನಸ್ಸಿಗೆ ಒಂದು ರೀತಿಯಾದಂತಹ ಕುಳಕ, ಹೌದು. ಒಂದು ರೀತಿಯಾದಂತಹ ಮೋಹ, ಮತ್ತೆ ಆ, ಒಂದು ರೀತಿಯಾದಂತಹ ನನ್ನನ್ನು ನಾನೇ ಕಳೆದುಕೊಂಡು ಬಿಟ್ಟೆ. ಆರೋಗ್ಯ ಸರಿ ಇಲ್ವಾ? ಅದಲ್ವೇ ಮತ್ತೆಂತ? ಸರಿ ಹೇಳ. ಆ.